ಭಾರತಾಂಬೆಯ ಪುಣ್ಯದ ಮಣ್ಣನ್ನ ಬ್ರಿಟಿಷರ ಮುಷ್ಟಿಯಿಂದ ಮುಕ್ತಗೊಳಿಸಿದಂತಹ ಸಹಸ್ರಾರು ಸ್ವಾತಂತ್ರ್ಯ ಹೋರಾಟಗಾರರನ್ನ ನೆನೆಯುವ, ಭಾರತಾಂಬೆಯ ರಕ್ಷಣೆಯ ಮೂಲಕ ತಮ್ಮ ಪ್ರಾಣ ತ್ಯಾಗವನ್ನ ಮಾಡಿದಂತಹ ವೀರ ಮುತ್ತು ರತ್ನಗಳನ್ನ ನೆನೆಯುವ, ಭಾರತಾಂಬೆಯ ರಕ್ಷಣೆಯನ್ನ ಮಾಡ್ತಾ ಇರುವಂತಹ ಪ್ರತಿಯೊಬ್ಬ ವೀರ ಯೋಧರನ್ನ ಮನ ತುಂಬಿ ಕೃತಜ್ಞತೆ ಸಲ್ಲಿಸೋದು ಪ್ರತಿಯೊಬ್ಬ ಭಾರತದ ಪ್ರಜೆಯ ಕರ್ತವ್ಯವಾಗಿದೆ. ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ಮನಮನದಲ್ಲೂ ದೇಶಭಕ್ತಿಯ ಸಂಚಾರವನ್ನ ಹೆಚ್ಚಿಸೋದಕ್ಕಾಗಿ ದಿ ಪುತ್ತೂರು ಕ್ಲಬ್ ಮಾ ತುಜೆ ಪ್ರಣಾಮ್ ಅನ್ನುವಂತಹ ಕಾರ್ಯಕ್ರಮವನ್ನ 80ನೇ ಸ್ವಾತಂತ್ರ್ಯೋತ್ಸವದ ಸುದಿನದಲ್ಲಿ ಆಯೋಜಿಸಿದ್ದಾರೆ. ಈ ಒಂದು ಕಾರ್ಯಕ್ರಮ ಪುತ್ತೂರಿನ ಮರೀನ್ನಲ್ಲಿ ಆಯೋಜನೆಗೊಂಡಿದೆ. ದಿ ಪುತ್ತೂರು ಕ್ಲಬ್ನ ದೀಪಂ ಸಭಾಂಗಣದಲ್ಲಿ ಇದೇ ತಿಂಗಳ 14ನೇ ತಾರೀಕಿನದು ನಡೆಯಲಿಕ್ಕಿದೆ. ಮಾ ತುಜೆ ಪ್ರಣಾಮ್ ದೇಶ ಭಕ್ತಿಯ ರಸವಂಜರಿ ಕಾರ್ಯಕ್ರಮದ ರೂಪುರೇಷೆ ಹೇಗಿರುತ್ತೆ ಅನ್ನೋದನ್ನ ದಿ ಪುತ್ತೂರು ಕ್ಲಬ್ನ ಅಧ್ಯಕ್ಷರಾಗಿರುವಂತ ಡಾಕ್ಟರ್ ದೀಪಕ್ ರೈ ಅವರು ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ದೀಪಕ್ ರೈ, ಪುತ್ತೂರು ಕ್ಲಬ್ನ ಪ್ರೆಸಿಡೆಂಟ್ ಆಗಿದ್ದೀನಿ. ನಮ್ಮ ಪುತ್ತೂರು ಕ್ಲಬ್ 2014ರಂದು ಇನಾಗ್ರೇಷನ್ ಆಯಿತು. ಪುತ್ತೂರು ವಲಯದಲ್ಲಿ ಸಬ್ ಡಿವಿಷನಲ್ಲಿ ದ ಫಸ್ಟ್ ಸೋಷಿಯಲ್ ಆ್ಯಂಡ್ ರಿಕ್ರಿಯೇಷನಲ್ ಕ್ಲಬ್ ಆಗಿ ನಾವು 50 ಜನ ಸದಸ್ಯರಿಂದ ಶುರು ಮಾಡಿದಂಥ ಕ್ಲಬ್. ಈಗ ಸಾಧಾರಣ 1600ಕ್ಕಿಂತ ಹೆಚ್ಚಾಗಿ ನಮ್ಮ ಸದಸ್ಯರಿದ್ದಾರೆ. ನಮ್ಮಲ್ಲಿ ಪ್ರತಿ ವರ್ಷ ಒಂದೊಂದು ಯಾವುದಾದ್ರೂ ಒಂದು ಫೆಸಿಲಿಟೀಸ್ ನಾವು 12 ವರ್ಷದಿಂದ ಮಾಡ್ಕೊಂಡು ಹೋಗಿದ್ದೀವಿ. ಈಗ 2014ರಂದು ಶುರುವಾದಂಥ ಕ್ಲಬ್ಬು ಕ್ರಮೇಣವಾಗಿ 16 ರೂಮ್ ಹೊಂದಿರುವಂಥ ನಮ್ಮ ಫೆಸಿಲಿಟಿ ಇದೆ. ಹಾಗೆ 2 ದೊಡ್ಡ ಹಾಲ್, ಒಂದು ದೀಪಂ ಅಂತ, ಒಂದು ಪಿಂಗಾರ ಅಂತ, ಸಾಧಾರಣ 1200 ಜನ ಸೇರುವಂಥ 2 ಹಾಲ್ಸ್ ಇದೆ. ಹಾಗೆ ನಮ್ಮಲ್ಲಿ ದಕ್ಷಿಣ ಕನ್ನಡದಲ್ಲಿ ಮೊಟ್ಟ ಮೊದಲಿಗೆ ಮಾಡಿದಂಥ ಸಿಂಥೆಟಿಕ್ ಟೆನ್ನಿಸ್ ಕೋರ್ಟ್ ನಮ್ಮಲ್ಲಿ ಇದೆ. ಹಾಗೆ ಬೇರೆ ಬೇರೆ ಸ್ಪೋರ್ಟಿಂಗ್ ಫೆಸಿಲಿಟೀಸ್ ನಮ್ಮಲ್ಲಿ ಇಂಡೋರ್ ಶಟಲ್ ಕೋರ್ಟು, ಈಗ ಟೆನ್ನಿಸ್ ಕೋರ್ಟ್ ಕೂಡ ಇಂಡೋರ್ ಆಗ್ತಾಯಿದೆ. ಹಾಗೆಯೇ ನಮ್ಮಲ್ಲಿ ಮಲ್ಟಿ ಜಿಮ್ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ, ಸುಸಜ್ಜಿತವಾದ ಸ್ವಿಮ್ಮಿಂಗ್ ಪೂಲು. ಹಾಗೆಯೇ ಕಾರ್ಯಕ್ರಮ ನಡೆಸಲಿಕ್ಕೆ ಔಟ್ಡೋರ್ ಫೆಸಿಲಿಟಿಗೆ ಔಟ್ಡೋರ್ ಲಾನ್ ಇದೆ. ಹಾಗೆ ಒಂದು 300-400 ಜನ ಕೂತ್ಕೊಳ್ಳೋವಂಥ ರೆಸ್ಟೋರೆಂಟ್ ಇದೆ. ಹಾಗೆ ನಮ್ಮಲ್ಲಿ ಪ್ರತಿ ವರ್ಷ ಒಂದೊಂದು ಹೊಸ ವಿನೂತನವನ್ನು ನಾವು ಮಾಡ್ಕೊಂಬಂದಿದ್ವಿ. ಹಾಗೆ ಈ ವರ್ಷ ನಾವು ಒಂದು ಕೆರೋಕೆ ಸ್ಟುಡಿಯೋ ಅಂತೂ ಇನಾಗ್ರೇಷನ್ ಮಾಡಿದ್ವಿ. ಇದನ್ನು ಭಾಳ ಪ್ರಸಿದ್ಧವಾದಂಥ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಸದಸ್ಯರಾದಂಥ ಗುರುಕಿರಣ್ ಅವರು ಉದ್ಘಾಟಿಸಿದರು. ಅದೇ ರೀತಿ ನಾವು ನಮ್ಮ ಕ್ಲಬ್ನಿಂದ ಬೇರೆ ಬೇರೆ ವಲಯಗಳಲ್ಲಿ, ಅಂದರೆ ಕಲ್ಚರಲ್ ಆಗಲಿ, ಸ್ಪೋರ್ಟಿಂಗ್ ಫೆಸಿಲಿಟೀಸ್ ಆಗಲಿ, ಸ್ಪೋರ್ಟಿಂಗ್ ಆ್ಯಕ್ಟಿವಿಟೀಸ್ ಆಗಲಿ, ಅದಕ್ಕೆ ನಮ್ಮ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ನಾವು ನೋಡಿದ್ದೀವಿ. ತುಂಬ ಅನೇಕ ಇಂಥ ಕಾರ್ಯಕ್ರಮಗಳು ನಾವು ಪ್ರಾಯೋಜಿಸಿದ್ದೀವಿ. ಹಾಗೆ ಕೆಲವು ಸ್ಕೂಲ್ಸಲ್ಲಿ ನಾವು CCTV ಕ್ಯಾಮೆರಾ ಅಳವಡಿಸಿದ್ದೀವಿ. ಹಾಗೆ ನಾವು ನಮ್ಮ ಕ್ಯಾಂಪಸ್ ಕೂಡ ಎಲ್ಲ ರೀತಿಯ ಒಂದು ಗ್ರೀನ್ ಕ್ಯಾಂಪಸ್ ಆಗಿದೆ. ನಮ್ಮಲ್ಲಿ ಝೀರೋ ವೇಸ್ಟ್ ಉತ್ಪಾದನೆ ಆಗುವಂಥ ಕ್ಯಾಂಪಸ್. ಮೊಟ್ಟ ಮೊದಲಿಗೆ ಬಹುಶಃ ಪುತ್ತೂರಿನಲ್ಲಿ ಮೊಟ್ಟ ಮೊದಲು ಗ್ರೀನ್ ಕ್ಯಾಂಪಸ್ ಅಂತ ನಾವು ಸರ್ಟಿಫಿಕೇಷನ್ ಕೂಡ ಅಪ್ಲೈ ಮಾಡಿದ್ದೀವಿ. ಯಾಕಂದರೆ ನಮ್ಮಲ್ಲಿ 70 ಕಿಲೋವ್ಯಾಟ್ಸ್ ಸೋಲಾರ್ ಇದೆ. ಹಾಗೆಯೇ 2 ಬೋರ್ವೆಲ್ಗೂ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದ್ವಿ. ಝೀರೋ ವಾಟರ್ ವೇಸ್ಟು. ನಮ್ಮ ಕಂಪ್ಲೀಟ್ ಪ್ಲ್ಯಾಂಟಿಗೆ STP ಇದೆ, ಸಿವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟು. ಹಾಗೆಯೇ ನಮ್ಮಲ್ಲಿ ಈ ಸಲ ಒಂದು ದೊಡ್ಡ ಮಟ್ಟದಲ್ಲಿ ವನಮಹೋತ್ಸವ ನಡೆಸಿ ಒಂದು 70 ಗಿಡಗಳನ್ನು ನಾವು ನೆಟ್ಟಿದ್ದೀವಿ. ಇದು ಪ್ರತಿ ವರ್ಷ ವನಮಹೋತ್ಸವ ಸಾಧಾರಣ ಪ್ರತಿ ವರ್ಷ ಮಾಡ್ತೀವಿ. ಈ ವರ್ಷ ಒಂದು ಸ್ವಲ್ಪ ಅದ್ದೂರಿಯಾಗಿ ಸ್ವಲ್ಪ 20-25 ಸಾವಿರ ಖರ್ಚಿನಲ್ಲಿ ಗಿಡಗಳನ್ನು ತಂದು ನಾವು ನೆಟ್ಟಿದ್ದೀವಿ. ಇದರಲ್ಲಿ ಬಹುತೇಕ ಗಿಡಗಳು ಕೂಡ ನಮ್ಮ ಸದಸ್ಯರು ಪ್ರಯೋಗಿಸಿದ್ದಾರೆ. ಅದೇ ರೀತಿ ನಮ್ಮಲ್ಲಿ ಹೊಸದಾಗಿ ಒಂದು ಲೈಬ್ರರಿ ಕೂಡ ನಾವು ಓಪನ್ ಮಾಡಿದ್ವಿ. ಆಸಕ್ತರಿಗೆ ವಿವಿಧ ವೆರೈಟಿ ಪುಸ್ತಕಗಳು ಒಂದು 4,000 ವರ್ತ್ಕಿಂತ ಜಾಸ್ತಿ ಥರದ ಪುಸ್ತಕಗಳು ನಮ್ಮಲ್ಲಿದೆ. ಹಾಗೆಯೇ ಈ ಗ್ರೀನ್ ಕ್ಯಾಂಪಸ್ಗೆ ಅರ್ಹರಾಗಿರೋದಂಥದ್ದು ಏನಂದರೆ, ನಮ್ಮಲ್ಲಿ ಝೀರೋ, ಅಂದರೆ ಈವನ್ ಪ್ಲಾಸ್ಟಿಕ್ ಬಾಟಲ್ಸ್ ಏನು ಯೂಸ್ ಮಾಡ್ತೀವಿ ಅದನ್ನು ನಾವು ಒಟ್ಟು ಇಟ್ಟು ಅದನ್ನು ನಮ್ಮ ಮುನ್ಸಿಪಾಲ್ಟಿಗೆ, ಇಲ್ಲಾಂದರೆ ನಾವು ನಮ್ಮ ವೆಂಡರ್ಸ್ ಯಾರಿದ್ದಾರೆ, ವೇಸ್ಟ್ ಡಿಸ್ಪೋಸಲ್ ವೆಂಡರ್ಸ್ಗೆ ನಾವು ಅದನ್ನು ಸಾಗಿಸ್ತೀವಿ. ಹಾಗೆಯೇ ನಮ್ಮಲ್ಲಿ ಇದು ನೀರು ಕುಡಿಲಿಕ್ಕೆ ನಾವು ಒಂದು ದೊಡ್ಡ ವಾಟರ್ ಫಿಲ್ಟ್ರೇಷನ್ ಇದನ್ನು ಮಾಡಿದ್ವಿ. ಸೊ ಗ್ಲಾಸಲ್ಲಿ ನಾವು ಕೊಡೋವಂಥದ್ದು ನೀರು. ಸೊ ಅದರಲ್ಲಿ ಆದಷ್ಟು ಪ್ಲಾಸ್ಟಿಕ್ ಕೂಡ
ಪ್ಲಾಸ್ಟಿಕ್ ಬಾಟ್ಲ್ಸ್ ಯೂಸ್ ಮಾಡಬಾರ್ದು ಅಂತ ನಾವು ಗಾಜಿನ ಗ್ಲಾಸಲ್ಲಿ ನಾವು ಕೊಡ್ತಾ ಇದ್ವಿ. ಸೊ ಆ ರೀತಿಯಲ್ಲಿ ನಾವು ಭಾಳಷ್ಟು ಒಂದು ಯೋಜನೆಗಳು ನಾವು ಮಾಡಿದ್ವಿ ಗ್ರೀನ್ ಕ್ಯಾಂಪಸ್ ಆಗಲಿಕ್ಕೆ. ಹಾಗಾಗಿ ನಮ್ಮಲ್ಲಿ ಅಂದರೆ ನಮ್ಮ CSR ರೆಸ್ಪಾನ್ಸಿಬಿಲಿಟಿ ತುಂಬ ನಮ್ಮ ಕ್ಲಬ್ನಿಂದ ಖರ್ಚು ಖಂಡಿತವಾಗ್ತದೆ. ಅದೇ ರೀತಿ ನಾವು ಈ ಸಲ ಒಂದು ವಾರ ಹಿಂದೆ ನಾವು ಪ್ರತಿ ವರ್ಷ ಆಯೋಜಿಸಿದಂತೆ ನಮ್ಮ ಸದಸ್ಯರಿಗೆ ಆಟಿದ ಒಂದು ದಿನ ಅಂತ ಮಾಡಿ ಒಂದು ಕುಕ್ಕಿಂಗ್ ಕಾಂಪಿಟೇಷನ್ ಮಾಡಿದ್ವಿ. ಭಾಳ ಯಶಸ್ವಿಯಾಗಿ ನಡೀತು. ಹಾಗೆಯೇ ನಮ್ಮದು ಅಲ್ಲಿಗೆ ನಿಲ್ಲದೆ ನಮಗೆ ಎಲ್ಲರಿಗೂ ಏನು ಬೇಕು ಅಂದರೆ ನಮ್ಮ ದೇಶ ಮುಖ್ಯ. ದೇಶ ಇದ್ದರೆ ನಾವೆಲ್ಲ ಇದ್ದೀವಿ, ದೇಶ ಬಿಟ್ಟು ನಾವಿಲ್ಲ ಅನ್ನೋ ಒಂದು ಭಾವನೆ ಎಲ್ಲ ಸದಸ್ಯರಿಗೂ. ಹಾಗಾಗಿ ಈ ಒಂದು ಬರುವಂಥ ಆಗಸ್ಟ್ 15ಗೆ ನಮ್ಮ ದೇಶ 80ನೇ ವರ್ಷ ಆಚರಿಸ್ತಿದೆ ಸ್ವತಂತ್ರವಾಗಿ. ಹಾಗಾಗಿ ಅದಕ್ಕಿಂತ ನಮ್ಮಲ್ಲಿ ಬೆಳಿಗ್ಗೆ ಧ್ವಜಾರೋಹಣ ಆಗ್ತದೆ. ಅದಕ್ಕಿಂತ ಮುಂಚಿನ ದಿನ ಆಗಸ್ಟ್ 14 ಅಂತೂ ನಾವು ಮಾ ತುಜೆ ಸಲಾಮ್ ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಈ ಮಾ ತುಜೆ ಸಲಾಮಲ್ಲಿ ಏನಂದರೆ ನಮ್ಮ ಒಂದು ತಂಡ, ಈ ತಂಡದಿಂದ ಭಾಳಷ್ಟು ಒಂದು ಪೇಟ್ರಿಯಾಟಿಕ್ ಸಾಂಗ್ಸ್, 1-2 ಗಂಟೆ ಪೇಟ್ರಿಯಾಟಿಕ್ ಸಾಂಗ್ಸು ಒಂದು ಆಡೋವಂಥ ಒಂದು ಟೀಮ್ ಇದೆ. ಸೊ ಅವ್ರನ್ನ ಕರೆಸಿದ್ದೀವಿ. ಹಾಗೆ ಇದಕ್ಕೆ ನಮ್ಮೆಲ್ಲ ಸದಸ್ಯರು ನಾವು ಸೇರಿಕೊಳ್ಬೇಕು ಅಂತ ಕೇಳಿದ್ವಿ. ಇದು 14ನೇ ತಾರೀಕು 5:30 ಗಂಟೆಗೆ ನಮ್ಮ ದೀಪಂ ಮಾಲಲ್ಲಿ ಉದ್ಘಾಟನೆ ಆಗಲಿಕ್ಕಿದೆ. ಅದರಲ್ಲಿ ಒಂದು ಅರ್ಧ ಗಂಟೆ ಸಭಾ ಕಾರ್ಯಕ್ರಮ ಆಗಿ ಅದಾದ ನಂತರ ಮಾ ತುಜೆ ಸಲಾಮ್ ಪೇಟ್ರಿಯಾಟಿಕ್ ಮ್ಯೂಸಿಕಲ್ ಈವೆಂಟ್ ಇದು ಶುರುವಾಗ್ತದೆ. ಇದು ಭಾಳ ಪ್ರಖ್ಯಾತವಾದಂಥ ಕುಂಬ್ಳೆ ಬ್ರದರ್ಸ್, ಸುವಾನ ಸಫರ್ ಸೀಸನ್ 1 ಇದ್ದಂಥ ಕುಂಬ್ಳೆ ಬ್ರದರ್ಸ್ ಅವರ ಟೀಮ್ ಒಂದು ಮಾಡ್ತಾ ಇರೋದಂಥದ್ದು. ಇದನ್ನು ಇನಾಗ್ರೇಷನ್ನು ನಮ್ಮ ಪುತ್ತೂರು ಮುನ್ಸಿಪಾಲ್ಟಿಯ ಪೌರಾಯುಕ್ತರಾದಂಥ ಶ್ರೀಮತಿ ವಿದ್ಯಾ ಕಾಲೆ ಅವರು ಮಾಡ್ತಾ ಇದ್ದಾರೆ. ಹಾಗೆಯೇ ಇದರದ್ದು ಚೀಫ್ ಗೆಸ್ಟಾಗಿ ಎಲ್ಲ ಪ್ರಖ್ಯಾತವಾದಂಥ ಡೈಜಿ ವರ್ಲ್ಡ್ CEO ಆದಂಥ ವಾಲ್ಟರ್ ನಂದಲಿಕೆ ಅವರು ಬರ್ತಾ ಇದ್ದಾರೆ. ಹಾಗೆ ಗೆಸ್ಟ್ ಆಫ್ ಆನರ್ಸ್ ಅಂತ ನಾವು ಈ ಸಲ ಸರ್ಜೆಂಟ್ ವಸಂತ್ ಕುಮಾರ್, ಇವರು ಪ್ರೆಸಿಡೆಂಟು ಎಕ್ಸ್ ಸರ್ವಿಸ್ ಮೆನ್ ಅಸೋಸಿಯೇಷನ್ದು ಪುತ್ತೂರ್ದು. ಹಾಗೆಯೇ ಒಂದು 3 ಜನ ಎಕ್ಸ್ ಸರ್ವಿಸ್ ಮೆನ್ಗೆ ನಾವು ಇಲ್ಲಿ ಒಂದು ಅಭಿನಂದನೆ ಮತ್ತು ಅವರಿಗೆ ಒಂದು ಗೌರವ ಕೊಡುವಂಥ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಹಾಗೆ ಇದರಲ್ಲಿ ಇನ್ನು ರೋಟರಿ ಕ್ಲಬ್ ಪುತ್ತೂರ್ದು ರೊಟೇರಿಯನ್ ದತ್ತಾತ್ರೇಯ ರಾವ್ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ಗೆಸ್ಟ್ ಆಫ್ ಆನರ್ ಆಗಿ. ಹಾಗೆ ಡಾಕ್ಟರ್ ಅನಂತ್ ಪ್ರಭು ಕೂಡ. ಹಾಗೆ ಇದಕ್ಕೆ ಭಾಳಷ್ಟು ನಮ್ಮ ಸದಸ್ಯರು ಬಂದು ಸೇರಿ ಈ ಒಂದು ವಿಲನವನ್ನು, ನಮ್ಮ ದೇಶದ ಬಗ್ಗೆ ಒಂದು, ನಮ್ಮಲ್ಲಿ ಎಲ್ಲರೂ ಆರ್ಮಿಗೆ ಸೇರಿ ಹೋರಾಡಲಿಕ್ಕೆ ಆಗೋದಿಲ್ಲ, ಆದರೆ ಆರ್ಮಿ ಮತ್ತು ನಮ್ಮ ಆರ್ಮ್ ಫೋರ್ಸಸ್ಗೆ ನಮ್ಮಿಂದ ಆಗುವಂಥ ಏನು ಬೆಂಬಲ ಇದೆ ಅದನ್ನು ಒಂದು ಸಣ್ಣ ಮಟ್ಟದ ಒಂದು ಅಳಿಲು ಸೇವೆ ಅಂತ ಹೇಳಿ ನಾವು ಈ ಕಾರ್ಯಕ್ರಮನ ಆಯೋಜಿಸಿದ್ದೀವಿ. ಎಲ್ಲರೂ ಸದಸ್ಯರಿಗೆ ಈ ಕಾರ್ಯಕ್ರಮಕ್ಕೆ ಬಂದು ಅದನ್ನು ಶುಭಗೊಳಿಸಬೇಕು ಅಂತ ನಾನು ಕೋರಿಕೊಳ್ತಾ ಇದ್ದೀನಿ. ಧನ್ಯವಾದ. ಕಾರ್ಯಕ್ರಮದಲ್ಲಿ ಯಾರೆಲ್ಲ ಗಣ್ಯರಿರ್ತಾರೆ, ಸಂಗೀತ ರಸ ಮಂಜರಿಯ ಸಂಭ್ರಮ ಹೇಗಿರುತ್ತೆ, ಯಾರಿಂದ ಈ ಒಂದು ಸಂಗೀತ ರಸ ಸಂಜೆಯ ಸಂಭ್ರಮ ನಡೆಯುತ್ತೆ ಅನ್ನೋದರ ಬಗ್ಗೆ ದಿ ಪುತ್ತೂರು ಕ್ಲಬ್ನ ಕಾರ್ಯದರ್ಶಿಯಾಗಿರುವಂತಹ ವಿಶ್ವಾಸ್ ಶೆಣೈ ಸರ್ ಮಾತನಾಡಿದ್ದಾರೆ. ನಮಸ್ಕಾರ. ದ ಪುತ್ತೂರು ಕ್ಲಬ್ ಯಾವತ್ತೂ ಏನಾದರೂ ಒಂದೊಂದು ಕಾರ್ಯಕ್ರಮಗಳನ್ನು ಮಾಡ್ತಾನೆ ಬಂದಿದೆ. 2024ರಲ್ಲಿ ನಾವು ಸುವಾನ ಸಫರ್ ಎಂಬ ಒಂದು ಟೀಮ್ ಜೊತೆಗೆ ಸೇರಿಕೊಂಡು ಪುತ್ತೂರು ಕ್ಲಬ್ಬಲ್ಲಿ ಒಂದು ರೀತಿಯ ಮನೋರಂಜನಾ ಒಂದು ಕಾರ್ಯಕ್ರಮ, ಹಳೆ ಸಂಗೀತದ ಕಚೇರಿಯನ್ನು ನಾವು ಏರ್ಪಾಡು ಮಾಡಿದ್ದು ತಮಗೆಲ್ಲರಿಗೂ ಗೊತ್ತಿರೋ ವಿಷಯ. ಹಾಗೆ ಈ ಬಾರಿ ಆಗಸ್ಟ್ 15ರಂದು ಮಾಡಲಿಕ್ಕೆ ಒಂದಷ್ಟು ಅನುಕೂಲ ಇಲ್ಲದ ಕಾರಣ ಆಗಸ್ಟ್ 14ರಂದು ನಾವು ಮಾ ತುಜೆ ಪ್ರಣಾಮ್ ಅಂತ ಒಂದು ಪ್ಯಾಟ್ರಿಯಾಟಿಕ್ ಈವ್ನಿಂಗ್ ಹಾಗೂ ಹಳೆ ಹಿಂದಿ ಗೀತೆಗಳು, ಕನ್ನಡ ಗೀತೆಗಳ ಒಂದು ಮ್ಯೂಸಿಕಲ್ ಇವೆಂಟನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ನಮ್ಮ ಜೊತೆ ನಮ್ಮ ಅಧ್ಯಕ್ಷರಾದ ದೀಪಕ್ ರೈ ಅವರು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಇದಲ್ಲದೆ ಇನಾಗ್ರೇಷನನ್ನು ನಮ್ಮ ಪುತ್ತೂರು ಸಿಟಿ ಮುನ್ಸಿಪಲ್ ಕೌನ್ಸಿಲ್ನ ಕಮಿಷನರ್ ಆಗಿರ್ತಕ್ಕಂಥ ವಿದ್ಯಾ ಕಾಲೆ ಅವರು ನಡೆಸ್ಕೊಡ್ಲಿಕ್ಕಿದ್ದಾರೆ. ಮುಖ್ಯ ಅತಿಥಿಯಾಗಿ ವಾಲ್ಟರ್ ಡಿಸೋಜಾ ನಂದಳಿಕೆ ಇವರು ನಮ್ಮ CEO ಡೈಜಿ ವರ್ಲ್ಡ್ ಮಂಗಳೂರು ಇವರು ಬರಲಿಕ್ಕಿದ್ದಾರೆ. ಇದಲ್ಲದೆ ಗೆಸ್ಟ್ ಆಫ್ ಆನರ್ ಆಗಿ ನಮ್ಮ ಜೊತೆ ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿಕೊಂಡಿರೋರು ಸರ್ಜೆಂಟ್ ವಸಂತ್ ಕುಮಾರ್ ಅವರು ಪ್ರೆಸಿಡೆಂಟ್ ಎಕ್ಸ್ ಸರ್ವಿಸ್ ಮೆನ್ ಅಸೋಸಿಯೇಷನ್ ಪುತ್ತೂರು ಹಾಗೂ ದತ್ತಾತ್ರೇಯ ರಾವ್ ಪ್ರೆಸಿಡೆಂಟ್ ರೋಟರಿ ಕ್ಲಬ್ ಆಫ್ ಪುತ್ತೂರು. ಇದಲ್ಲದೆ ಡಾಕ್ಟರ್ ಅನಂತ್ ಪ್ರಭು ಅವರು ವಿನ್ನರ್ ಆಫ್ ಇಟರ್ನಲ್ ವಾಯ್ಸ್ ಆಫ್ ಡಾಕ್ಟರ್ಸ್ ವರ್ಲ್ಡ್ ವೈಡ್ ಸೀಸನ್ 2 ಇವರು ನಮ್ಮ ಜೊತೆ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಸೇರಿಕೊಳ್ಳಲಿಕ್ಕಿದ್ದಾರೆ. ಮುಖ್ಯವಾಗಿ ನಾವೊಂದು ಈ ಸಭಾ ಕಾರ್ಯಕ್ರಮದಲ್ಲಿ ಸಂತೋಷ್ ಕುಮಾರ್ ಹೆಗಡೆ ಅನ್ನುವರನ್ನ ಅವರು ಕಳೆದ ಒಂದು 61 ವರ್ಷದಿಂದ ಈ ಮ್ಯೂಸಿಕ್ ಕ್ಷೇತ್ರದಲ್ಲಿ ಭಾಗಿಯಾಗಿ ಬಹಳಷ್ಟು 12,000ಕ್ಕೂ ಮಿಕ್ಕಿ ಕಾರ್ಯಕ್ರಮಗಳನ್ನು ನೀಡಿದಂಥ ಒಂದು ವ್ಯಕ್ತಿ. ಇವರನ್ನು ನಾವು ಅಲ್ಲಿ ಒಂದು ಸನ್ಮಾನ ಮಾಡಲಿಕ್ಕಿದ್ದೇವೆ. ಇದಲ್ಲದೆ
3 ಹವಲ್ದಾರ್ಗಳು ನಮ್ಮ ರಿಟೈರ್ಡ್ ಆಗಿ ಇತ್ತೀಚೆಗೆ ನಮ್ಮ ಜೊತೆ ಪುತ್ತೂರಿನ ಆಸ್ಪಾಸಿನ ಹವಲ್ದಾರ್ಗಳು, ಅವರು ನಮ್ಮ ಎಕ್ಸ್ ಸರ್ವಿಸ್ ಮೆನ್, ಅವರನ್ನು ಕೂಡ ನಾವಿಲ್ಲಿ ಒಂದು ಸನ್ಮಾನ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಬಹಳಷ್ಟು ಜನ ಸಹಕಾರ ನೀಡಿದ್ದಾರೆ. ಮುಖ್ಯವಾಗಿ ನಮ್ಮ ಕ್ಲಾರಿಯಾನ್ ಸೌಂಡ್ ಪ್ರೊಫೌಂಡ್ ಅಂತೇಳಿ ಅವರು ಈ ಒಂದು ಕಾರ್ಯಕ್ರಮದ ಮುಖ್ಯ ಪ್ರಾಯೋಜಕರಾಗಿ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಇದಲ್ಲದೆ ಟಾಟಾ ಕಾವೇರಿ, ಅಂದರೆ ನಮ್ಮ ಟಾಟಾ ಮೋಟರ್ಸ್ನ ಮಂಗಳೂರು ಕಾವೇರಿ ಟಾಟಾ ಅವರು ನಮ್ಮ ಜೊತೆ, ಅವರು ಪ್ಯಾಟ್ರನ್ ಆಗಿ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಮತ್ತು ನಮ್ಮ ಪುತ್ತೂರಿನ ಅಕ್ಷಯ ಕಾಲೇಜ್, ಕಾಮತ್ ಕನ್ಸ್ಟ್ರಕ್ಷನ್ ಡೆವಲಪರ್ಸ್, ಹಾಗೆ ಯೂನಿಕಾರ್ನ್ ಇನ್ಫ್ರಾ, ಅದು ಕನ್ಸ್ಟ್ರಕ್ಷನ್ ಕಂಪನಿ, ಸೆಲ್ಕೋ ಸೋಲಾರ್, GL ಆಚಾರ್ಯ, IDBI ಬ್ಯಾಂಕ್, ಶೇಟ್ ಎಲೆಕ್ಟ್ರಾನಿಕ್ಸ್, ಮುಳಿಯಾ ಗೋಲ್ಡ್ಸ್ ಆ್ಯಂಡ್ ಡೈಮಂಡ್ಸ್, ಶ್ರೀ ಗಣೇಶ್ ಇಂಜಿನಿಯರಿಂಗ್ ವರ್ಕ್ಸ್, ರೋಟ್ರಿ ಪುತ್ತೂರು ಮತ್ತು ಕುಂಬಳೆ ಸೋಲಾರ್, ಸೋಲ್ಟ್, ಇವರೆಲ್ಲ ನಮ್ಮ ಜೊತೆ ಪ್ರಾಯೋಜಕರಾಗಿ ಸೇರಿಕೊಂಡಿದ್ದಾರೆ. ಸುದ್ದಿ ಬಿಡುಗಡೆ, ಸುದ್ದಿ ಪುತ್ತೂರು, ಇವರು ನಮ್ಮ ಮೀಡಿಯಾ ಪಾರ್ಟ್ನರ್ ಆಗಿ ನಮ್ಮ ಜೊತೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಭಾಗಿಯಾಗಿದ್ದಾರೆ. ಹಾಸ್ಪಿಟಾಲಿಟಿ ಪಾರ್ಟ್ನರ್ಸ್ ಆಗಿ ನಮ್ಮ ಜೊತೆ ಪಾಪ್ಯುಲರ್ ಐಸ್ ಕ್ರೀಮ್ ಮತ್ತು ಸುರಭಿ ಪುತ್ತೂರು, ಬಿಂದು ನಮ್ಮ ಮೇಗಾ ಫ್ರೂಟ್ಸ್ನವರು ಹಾಗೂ ಕ್ಯಾಂಪ್ಕೋ ಅವರು ನಮ್ಮ ಜೊತೆ ಹಾಸ್ಪಿಟಾಲಿಟಿ ಪಾರ್ಟ್ನರ್ಸ್ ಆಗಿ ಸೇರಿಕೊಂಡಿದ್ದಾರೆ. ಮುಖ್ಯ ನಮ್ಮ ಉದ್ದೇಶ ಏನಂದರೆ ಮನೋರಂಜನೆ ಜೊತೆಗೆ ನಮ್ಮ ಪ್ಯಾಟ್ರಿಯಾಟಿಸಮ್ ಅನ್ನು ನಾವೊಂದು ನಮ್ಮ ದೇಶದ ಒಂದು ಗಡಿ ಭಾಗದಲ್ಲಿ ನಮ್ಮನ್ನು ರಕ್ಷಿಸುವಂಥ ಸೈನಿಕರನ್ನ ಒಂದು ನೆನಪಿಸಿಕೊಳ್ಳುವುದು. ಈ ಒಂದು ಕಾರ್ಯಕ್ರಮದಿಂದ ಹಳೆಯ ಒಂದು ಗೀತೆಗಳೊಂದಿಗೆ ಪ್ಯಾಟ್ರಿಯಾಟಿಕ್ ಸಾಂಗ್ಸ್, ಅಂದರೆ ದೇಶಭಕ್ತಿ ಗೀತೆಗಳನ್ನು ಲೈವ್ ಮುಖಾಂತರ, ಅಂದರೆ ಇದರಲ್ಲಿ ಕುಂಬ್ಳೆ ಬ್ರದರ್ಸ್ ಅನ್ನೋರು ಪಾತ್ರ ಬಹಳ ಮುಖ್ಯವಾದ್ದು. ಕುಂಬ್ಳೆ ಅನಂತ ಪ್ರಭು, ನಾನು ಈಗಾಗಲೇ ಹೇಳಿದೆ, ಅವರು ನಮ್ಮ ಗೆಸ್ಟ್ ಆಫ್ ಆನರ್ ಆಗಿರ್ತಾರೆ. ಅದ್ರ ಜೊತೆ ಕುಂಬ್ಳೆ ನರಸಿಂಹ ಪ್ರಭು ಅವರ ಸಹೋದರರು, ಅವರು ಮಿಮಿಕ್ರಿ ಆರ್ಟಿಸ್ಟು ಹೌದು, ಜೊತೆಗೆ ಅವರು ಒಂದು ಒಳ್ಳೆ ಆ್ಯಂಕರ್ ಕೂಡ ಹೌದು. ಅವರ ಜೊತೆ ಬಹಳ ಒಂದು ದೊಡ್ಡ ಟೀಮ್ ಬೆಂಗಳೂರಿಂದ, ಮಂಗಳೂರಿಂದ, ಹಾಗೆ ಅನೇಕ ಸ್ಥಳಗಳಿಂದ ನಮ್ಮ ಜೊತೆ ಸೇರಿಕೊಂಡು ನಮ್ಮ ಒಂದು ಮನೋರಂಜನೆಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿ ಪುತ್ತೂರು ಕ್ಲಬ್ನ ಪರವಾಗಿ ಇಟ್ಕೊಂಡಿದ್ದೇವೆ. ಇದು ಬೇಸಿಕಲಿ ಇಟ್ ಇಸ್ ಅ ಪ್ರೋಗ್ರಾಮ್ ಆನ್ ಇನ್ವಿಟೇಷನ್, ಅಂದರೆ ನಾವು ಎಂಟ್ರಿ ಪಾಸನ್ನು ಅದಕ್ಕೆ ಮಾಡಿದ್ದೇವೆ. ಈ ಎಂಟ್ರಿ ಪಾಸ್ ಯಾತಕ್ಕಂದರೆ ರೆಸ್ಟ್ರಿಕ್ಷನ್ ಮಾಡೋಕ್ಕಂತೇಳಿ ಅಲ್ಲ, ಎಲ್ರಿಗೂ ನಾವು ಯಾರು ಬಂದರೂ ಇದಕ್ಕೆ ಎಂಟ್ರಿ ಪಾಸನ್ನು ನಾವು ಕೊಡಲಿಕ್ಕೆ ತಯಾರಿದ್ದೇವೆ. ಆದರೆ ಅದನ್ನು ಎಂಟ್ರಿ ಪಾಸ್ ಮೂಲಕ ಅದಕ್ಕೆ ಬೇಕಾದಂಥ ಒಂದು ಲಕ್ಕಿ ಡ್ರಾ ಇರ್ಬೋದು, ಏನಾದರೂ ಇರ್ಬೋದು, ಆ ರೀತಿಯ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಎಲ್ರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ನಾನು ಪುತ್ತೂರು ಕ್ಲಬ್ನ ಪರವಾಗಿ ವಿನಂತಿಯನ್ನು ಹಾಗೂ ಆಮಂತ್ರಣವನ್ನು ನೀಡ್ತಾ ಇದ್ದೇನೆ. ಎಲ್ಲರೂ ಬನ್ನಿ, ಈ ಒಂದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಳ್ಳಿ. ಆಗಸ್ಟ್ 14ರಂದು ನಡೆಯುವಂತಹ ಕಾರ್ಯಕ್ರಮಕ್ಕೆ ಪಾಸ್ನ ವ್ಯವಸ್ಥೆಯನ್ನ ಮಾಡಿದ್ದಾರೆ. ನೀವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿದ್ರೆ ಪಾಸ್ ಅನ್ನ ಪಡೆದು ಎಂಟ್ರಿಯನ್ನ ಪಡ್ಕೊಳ್ಬಹುದಾಗಿದೆ. ಪಾಸ್ ಅನ್ನ ಪಡೆಯುವುದು ಹೇಗೆ ಅನ್ನೋದರ ಬಗ್ಗೆ ದಿ ಪುತ್ತೂರು ಕ್ಲಬ್ನ ಜಾಯಿಂಟ್ ಟ್ರೆಷರರ್ ಆಗಿರುವಂತಹ ರೂಪೇಶ್ ಶೇಟ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಮಸ್ತೆ, ನಾನು ರೂಪೇಶ್ ಶೇಟ್ ಅಂತ ಹೇಳಿ ಪುತ್ತೂರು ಕ್ಲಬ್ ಜಾಯಿಂಟ್ ಟ್ರೆಷರರ್. ನಾನು ನಾಡಿದ್ದು 14ನೇ ತಾರೀಕು, ಇದೇ ತಿಂಗಳ 14ನೇ ತಾರೀಕು ಫ್ರೈಡೇ, ಶುಕ್ರವಾರ ಸಂಜೆ 5 ಗಂಟೆಗೆ ನಮ್ಮ ಕ್ಲಬ್ಬಿನ ದೀಪಂ ಹಾಲ್ ಅಂತ ಹೇಳಿದೆ. ಹಾಲ್ನಲ್ಲಿ ಮಾ ತುಜೆ ಪ್ರಣಾಮ್ ಅಂತ ಹೇಳಿ ಪೇಟ್ರೋಟಿಕ್ ಸಾಂಗ್ ಇದು ಒಂದು ಇವೆಂಟ್ ಇದೆ. ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ತಾವುಗಳು ಬಂದು ನಮ್ಮಲ್ಲಿ ಅಲ್ಲಿ ಜಾಯ್ನ್ ಆಗಬೇಕಂತ ಹೇಳಿ ಕೇಳ್ಕೊಳ್ತೇನೆ. ಅಂದರೆ ಈ ಇವೆಂಟಿಗೆ ಏನಾದರೂ ಏನು ಸ್ವಲ್ಪ ಟಿಕೆಟ್ ಅಂತ ಹೇಳಿ ಇರುವುದಿಲ್ಲ, ಬಟ್ ಪಾಸ್ ಇರ್ತದೆ. ಅಂದರೆ ಪಾಸ್ ಇದ್ದವರಿಗೆ ಮಾತ್ರ ಎಂಟ್ರಿ ಇರುತ್ತೆ. ಸೊ ಈ ಪಾಸ್ ನಮ್ಮ ಕ್ಲಬ್ಬಿನ ಆಫೀಸ್ನಲ್ಲಿ ಸಿಗ್ತದೆ. ಸೊ ಅಲ್ಲಿ ಯಾರಾದರೂ ಮೆಂಬರ್ಸ್ ಯಾರಾದರೂ ಇದ್ದರೆ ನೀವು ಅವ್ರ ಹತ್ರ ಮಾತಾಡಿಕೊಂಡು ಅಲ್ಲಿ ಪಡ್ಕೊಳ್ಬೋದು. ಇಲ್ಲಾಂದರೆ KV ಶೆಣೈ ಪೆಟ್ರೋಲ್ ಪಂಪಲ್ಲಿ ವಿಶ್ವಾಸ್ ಶೆಣೈ ಅವರ ಆಫೀಸ್ನಲ್ಲಿ ಅಲ್ಲಿ ಸಹ ಲಭ್ಯ ಇರ್ತದೆ. ಹಾಗೂ ನಮ್ಮ ಶೇಟ್ ಎಲೆಕ್ಟ್ರಾನಿಕ್ಸ್ನಲ್ಲಿ ನಮ್ಮ ಶಾಪ್ನಲ್ಲಿ ಸಹ ಲಭ್ಯ ಇರ್ತದೆ. ಹಾಗೆ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದವರು ಈ ಪಾಸ್ನ ಬಗ್ಗೆ ನಮ್ಮ ಹತ್ರ ಎನ್ಕ್ವೈರಿ ಮಾಡ್ಬೋದು. ಥ್ಯಾಂಕ್ ಯು. ಆಗಸ್ಟ್ 14ರಂದು ಪುತ್ತೂರಿನ ಮರಿಲ್ನಲ್ಲಿರುವಂತಹ ದಿ ಪುತ್ತೂರು ಕ್ಲಬ್ನ ದೀಪಂ ಸಭಾಂಗಣದಲ್ಲಿ ಮಾ ತುಜೆ ಪ್ರಣಾಮ್ ಕಾರ್ಯಕ್ರಮ ನಡೀಲಿಕ್ಕಿದೆ. ನೀವು ಕೂಡ ಪಾಸನ್ನ ಪಡೆದು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದಾಗಿದೆ. ಇದರ ಜೊತೆಗೇನೆ ನಮ್ಮ ಸುದ್ದಿ ಈ ಒಂದು ಕಾರ್ಯಕ್ರಮದ ಸಂಪೂರ್ಣವಾಗಿರುವಂತಹ ಲೈವ್ ಅನ್ನ ಕೂಡ ಮಾಡ್ತಾ ಇದೆ. ಈ ಮೂಲಕ ಕೂಡ ನೀವು ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಬಹುದಾಗಿದೆ. ಸಂಪೂರ್ಣ ಕಾರ್ಯಕ್ರಮದ ರೂಪುರೇಷೆ ಹೇಗಿರುತ್ತೆ ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದೇವೆ. ನೀವು ಕೂಡ ದೇಶ ಭಕ್ತಿಯ ಈ ಒಂದು ಸಂಭ್ರಮದ ಕಾರ್ಯಕ್ರಮದಲ್ಲಿ ಮಿಸ್ ಮಾಡದೆ ಭಾಗವಹಿಸಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್ ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then.
Introducing the hot and techy Brezza SCNG. Cool new SCNG tech for a cool new generation.